ಅದು ಆಗಸ್ಟ್ 1, 2009 ಶನಿವಾರ. ಮಂಗಳೂರಿನ ಸೆಂಟ್ರಲ್ ಚಿತ್ರಮಂದಿರದ ಮುಂದೆ ಮುಂದಿನ ಬದಲಾವಣೆ ರಾಜ್ಯ ಶೋಮ್ಯಾನ್ ಅನ್ನೋ ಪೋಸ್ಟರ್ ಅನ್ನು ಹಾಕಲಾಗಿತ್ತು. ಹೀಗಾಗಿ ಮುಂದಿನ ಶುಕ್ರವಾರ ಸೆಂಟ್ರಲ್ಗೆ ರಾಜ್ ಫಿಕ್ಸ್ ಎಂದು ಆಗಸ್ಟ್ 8 ಶನಿವಾರ ಮಧ್ಯಾಹ್ನ ಪುತ್ತೂರಿನಿಂದ ಮಂಗಳೂರಿಗೆ ಹೋಗಿದ್ದೆ. ಸಂಜೆ 3:30ಕ್ಕೆ ಹೋಗಿ ಸೆಂಟ್ರಲ್ ಟಾಕೀಸ್ನ ಮುಂದೆ ನೋಡಿದ್ರೆ ತಂಗಿಗಾಗಿ ಚಿತ್ರದ ಬ್ಯಾನರ್ಗಳು ರಾರಾಜಿಸಿದ್ದವು. ಅರೆ, ಮುಂದಿನ ಬದಲಾವಣೆ ಎಂದ್ರೆ ಆಗಸ್ಟ್ 7ಕ್ಕೆ ರಾಜ್ ರಿಲೀಸ್ ಆಗ್ಬೇಕಿತ್ತಲ್ವಾ, ಏನಾಯ್ತು ಅಂತ ಥಿಯೇಟರ್ ಸಿಬ್ಬಂದಿಯಲ್ಲಿ ಕೇಳಿದ್ರೆ, ಇಲ್ಲ, ಮುಂದಿನ ವಾರ ಸ್ವಾತಂತ್ರ್ಯ ದಿನಾಚರಣೆ ಎಂದು ಬರುತ್ತೆ ಎಂದು ಹೇಳಿದ್ರು. ಇನ್ನು ಅರ್ಧ ಗಂಟೆಯಲ್ಲಿ ತಂಗಿಗಾಗಿ ಪ್ರದರ್ಶನ. ಏನ್ ಮಾಡೋದು ಅನ್ನೋ ಗೊಂದಲ. ಏಕೆಂದ್ರೆ ಅದಾಗ್ಲೇ ತಂಗಿಗಾಗಿ ಚಿತ್ರಕ್ಕೆ 3 ವರ್ಷ ಆಗಿತ್ತು. ಅಕ್ಟೋಬರ್ 20, 2006 ತೆರೆ ಕಂಡ ಡಿ ಬಾಸ್ ಚಿತ್ರ 3 ವರ್ಷಗಳಲ್ಲಿ ತುಳುನಾಡಿನ ಎಲ್ಲ ಚಿತ್ರಮಂದಿರಗಳಿಗೆ ಅದೆಷ್ಟೋ ಬಾರಿ ಎಂಟ್ರಿ ಕೊಟ್ಟಿತ್ತು. ಅಷ್ಟೇ ಅಲ್ಲದೆ ಸೆಂಟ್ರಲ್ನಲ್ಲಿ ಪ್ರದರ್ಶನ ಕಾಣುವ 2 ವಾರ ಹಿಂದೆ ನಮ್ಮ ಪುತ್ತೂರಿನ ಅರುಣ ಟಾಕೀಸ್ನಲ್ಲಿ 4ನೇ ಬಾರಿ ಪ್ರದರ್ಶನ ಕಂಡಿತ್ತು. ಹೀಗಾಗಿ ಏನ್ ಮಾಡೋದು ಅನ್ನೋ ಪುಟ್ಟದಾದ ಗೊಂದಲ. ಆದ್ರೂ ನಮ್ಮ ಬಾಸ್ ಸಿನಿಮಾ ಬಿಡೋಕೆ ಆಗುತ್ತಾ? 35 ರೂಪಾಯಿ ಬಾಲ್ಕನಿ ಟಿಕೆಟ್ ಪಡೆದು ವೀಕ್ಷಿಸಿದೆ. ಒಂದಿಷ್ಟು ಯೂಸ್ ತಂಗಿಗಾಗಿ ಚಿತ್ರವನ್ನು ವೀಕ್ಷಿಸಲು ಬಂದಿದ್ರು. ಅಚ್ಚರಿ ಅಂದ್ರೆ ಮಹಿಳಾ ಅಭಿಮಾನಿಗಳು ಹಾಗೆ ಅಜ್ಜಂದಿರು ಕೂಡ ಸಂಜೆ 4ರ ಪ್ರದರ್ಶನಕ್ಕೆ ಹಾಜರಾಗಿದ್ರು. ಸಾಮಾನ್ಯ ಮಟ್ಟದ ಪ್ರತಿಕ್ರಿಯೆ ಚಿತ್ರಕ್ಕಿತ್ತು. ಇದಾಗಿ 1 ವಾರಕ್ಕೆ ರಾಜ್ ಸೆಂಟ್ರಲ್ಗೆ ಎಂಟ್ರಿ ಕೊಡ್ತು. ಅದು ಆಗಸ್ಟ್ 14, 2009. ರಾಜ್ಯದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡ ರಾಜ್ ಮಂಗಳೂರಿನಲ್ಲಿ ಭರ್ಜರಿ ಪ್ರದರ್ಶನ ಕಂಡಿತ್ತು. ರಾಜ್ ತೆರೆ ಕಂಡ 4ನೇ ವಾರಕ್ಕೆ ನಾನು ಮಂಗಳೂರಿಗೆ ಹೋಗಿದ್ದೆ. 10 ಗಂಟೆಯ ಮಾರ್ನಿಂಗ್ ಶೋ. ಅದಾಗ್ಲೇ ಸೆಂಟ್ರಲ್ ತಲುಪುವಾಗ 5-10 ನಿಮಿಷ ಲೇಟ್ ಆಗಿತ್ತು. ಟಿಕೆಟ್ ಕೌಂಟರ್ನಲ್ಲಿ ಸಿನಿಮಾ ಶುರುವಾಯ್ತಾ ಅಂತ ಕೇಳಿದ್ರೆ, ಇಲ್ಲ, ಇವಾಗ ಶುರುವಾಗುತ್ತೆ ಅಂತ ಹೇಳ್ದ. ಇನ್ನು ವಾರದ ಹಿಂದೆ 35 ರೂಪಾಯಿ ಇದ್ದ ಬಾಲ್ಕನಿ ದರ 40 ರೂಪಾಯಿ ಆಗಿತ್ತು. ನಮ್ಮ ಪವರ್ ಸ್ಟಾರ್ ಸಿನಿಮಾ 5 ರೂಪಾಯಿ ಜಾಸ್ತಿ ತಾನೆ ಅಂತ ಮೆಟ್ಟಿಲು ಹತ್ತಿ ಓಡೋಡಿ ಬಾಲ್ಕನಿಯತ್ತ ಹೋದ್ರೆ ಒಳಗಿನಿಂದ ಹಾಡು ಕೇಳಿ ಬರ್ತಿತ್ತು. ಅಬ್ಬಾ, ಶುರುವಾಗಿಲ್ಲ ಅಂತ ಬಾಲ್ಕನಿ ಬಾಗಿಲು ತೆರೆದ್ರೆ ಕಪ್ಪು ಕತ್ತಲೆ, ಏನು ಕಾಣ್ತಿಲ್ಲ. ಹಾಗೆ ಕಂಬ ಹಿಡಿಯೋಕೆ ಹೋದ್ರೆ ರಪ್ ಅಂತ ಟಾರ್ಚ್ ಬೆಳಕು ಕಣ್ಣಿಗೆ ತಾಕಿತ್ತು. ನೋಡಿದ್ರೆ ಅದು ಥಿಯೇಟರ್ ಸಿಬ್ಬಂದಿ. ಆತ ನನ್ನನ್ನು ಕರೆದುಕೊಂಡು ಹೋಗಿ ಸೀಟನ್ನು ತೋರಿಸಿದ. ಅದಾಗ್ಲೇ ಸಿನಿಮಾ ಆರಂಭವಾಗಿ ರಾಜ ಬಂದ ಹಾಡು ಪರದೆಯಲ್ಲಿ ರಾರಾಜಿಸ್ತಿತ್ತು. ಅತ್ತ ಇತ್ತ ನೋಡಿದ್ರೆ ಚಿತ್ರಮಂದಿರ 70% ಭರ್ತಿಯಾಗಿತ್ತು. ಅಬ್ಬಾ, 4ನೇ ವಾರಕ್ಕೆ, ಅದು ಬೆಳಗ್ಗಿನ ಆಟಕ್ಕೆ. ಅದರಲ್ಲೂ ಮಂಗಳೂರಿನಲ್ಲಿ ಈ ಮಟ್ಟಕ್ಕೆ ಚಿತ್ರಮಂದಿರ ಫುಲ್ ಆಗುತ್ತೆ ಅಂದ್ರೆ ರಾಜ್ ನಿಜವಾಗ್ಲೂ ಗೆದ್ದಂತೆ. ಅಚ್ಚರಿ ಅಂದ್ರೆ ಕುಟುಂಬ ಸಮೇತರಾಗಿಯೂ ಬಂದ ಒಂದಿಷ್ಟು ತಂಡಗಳಿದ್ದವು. ತುಳು ಚಿತ್ರಕ್ಕೆ ಮಂಗಳೂರಿನಲ್ಲಿ ಸಿಕ್ಕಿರುವ ರೆಸ್ಪಾನ್ಸ್ನಂತೆ ರಾಜ್ ಚಿತ್ರಕ್ಕೂ ಸಿಕ್ಕಿತ್ತು. ಅಪ್ಪು ಸರ್ ಚಿತ್ರಗಳಿಗೆ ತುಳುನಾಡಿನಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಇದೆ. ಹೀಗಾಗಿ ಅಜ್ಜ, ಅಜ್ಜಿ, ಮಕ್ಕಳು, ಮರಿ ಎಂದು ಬೆಳ್ಳಂಬೆಳಗ್ಗೆ ಸೆಂಟ್ರಲ್ಗೆ ಬಂದಿದ್ದು. ಇದೊಂದೇ ಅಲ್ಲ, ಅದೆಷ್ಟೋ ಅಪ್ಪು ಸರ್ ಚಿತ್ರಗಳಿಗೆ ಕುಟುಂಬ ಸಮೇತರಾಗಿ ಚಿತ್ರಮಂದಿರಗಳಿಗೆ ಬಂದಿದ್ದೂ ಇದೆ. ಇನ್ನು ಸುಮಾರು 8 ವಾರಗಳ ಕಾಲ ಸೆಂಟ್ರಲ್ನಲ್ಲಿ ರಾಜ್ ಪ್ರದರ್ಶನ ಕಂಡಿತ್ತು. ಆ ಬಳಿಕ ಇದೇ ರೀಲ್ ಪುತ್ತೂರಿನ ಮಯೂರ ಚಿತ್ರಮಂದಿರಕ್ಕೆ ತಂದು 2 ವಾರ ಪ್ರದರ್ಶನವನ್ನು ನಡೆಸಲಾಗಿತ್ತು. ಆದರೆ ಇದೀಗ ಪುತ್ತೂರಿನ ಮಯೂರ ಹಾಗೆ ಮಂಗಳೂರಿನ ಸೆಂಟ್ರಲ್ ದರಶಾಹಿಯಾಗಿ ಇತಿಹಾಸದ ಪುಟಗಳನ್ನು ಸೇರ್ಕೊಂಡಿದೆ. ಇವೆರಡು ಚಿತ್ರಮಂದಿರಗಳ ನೆನಪು ಮಾತ್ರ ಹಾಗೆ ಅಚ್ಚಳಿಯದೆ ಉಳಿದಿದೆ. ನಮಸ್ಕಾರ. ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ನೀಡಿದ ಪ್ರೀತಿ, ಪ್ರೋತ್ಸಾಹ ಅಗಾಧ. ನಿಮ್ಮ ಬೆಂಬಲದೊಂದಿಗೆ ನಾವು ಇಲ್ಲಿಯ ತನಕ ಬಂದಿದ್ದೀವಿ. ಸಿನಿಮಾಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀವಿ. ಇದೀಗ ನಮ್ಮದೇ ತಂಡದಿಂದ ಕೋಸ್ಟಲ್ ಪ್ಲಸ್ ಯೂಟ್ಯೂಬ್ ಚಾನಲ್ ಶೀಘ್ರದಲ್ಲೇ ಲೋಕಾರ್ಪಣೆಗೊಳ್ಳಲಿದೆ. ಇದರ ಮೂಲಕ ಪ್ರಪಂಚದಲ್ಲಿ ನಡೆದ ಕುತೂಹಲಕಾರಿ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಲು ಇಚ್ಛಿಸಿದ್ದೇವೆ. ಕೋಸ್ಟಲ್ ಕನ್ನಡಕ್ಕೆ ನೀವು ನೀಡಿದ ಪ್ರೀತಿ ಪ್ರೋತ್ಸಾಹದಂತೆ ಕೋಸ್ಟಲ್ ಪ್ಲಸ್ಗೂ ನಿಮ್ಮ ಪ್ರೀತಿ ಬೆಂಬಲ ಅತ್ಯಗತ್ಯ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.